ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಹಾ ದೊಡ್ಡ ಕಲೆ ಅದು ಯಕ್ಷಗಾನ, ಆರಾಧಿಸ್ತಕ್ಕಂಥ ಕಲೆ. ಅಂಥ ಕಲೆಯಲ್ಲಿ ಜಾತಿ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಹಿಂದುತ್ವ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯೇನ್ರಿ ಇವರಿಗೆ? ನಳಿನ್ ಕುಮಾರ್ ಕಟೀಲ್ ಯಕ್ಷಗಾನದಲ್ಲಿ ಬಿಜೆಪಿ ವಿಚಾರಗಳನ್ನು ಬಿಂಬಿಸಬೇಕು ಎಂದು ಹೇಳಿದ್ದಾರಂತೆ. ಯಕ್ಷಗಾನ ಇಲ್ಲಿನ ಜನ ಆರಾಧಿಸುವ ಕಲೆ. ಇಂತಹ ಕಲೆಯಲ್ಲಿ ಜಾತಿ ಧರ್ಮ ಹಿಂದುತ್ವ ತೋರಿಸಲು ಹೊರಟಿದ್ದಾರಲ್ವಾ, ಮಾನ ಮರ್ಯಾದೆ ಇದೆಯಾ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಹರೇಕಳದಲ್ಲಿ ಆಯೋಜಿಸಿದ್ದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಅವರು ನಳಿನ್ ಕುಮಾರ್ ಕಟೀಲ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಪ್ರಯೋಗಶಾಲೆಯಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಯಕ್ಷಗಾನದಲ್ಲಿ ಬಿಜೆಪಿ ವಿಚಾರಗಳನ್ನು ಬಿಂಬಿಸಬೇಕು ಎಂದು ಹೇಳಿದ್ದಾರಂತೆ. ಯಕ್ಷಗಾನ ಇಲ್ಲಿನ ಜನ ಆರಾಧಿಸುವ ಕಲೆ. ಇಂತಹ ಕಲೆಯಲ್ಲಿ ಜಾತಿ ಧರ್ಮ ಹಿಂದುತ್ವ ತೋರಿಸಲು ಹೊರಟಿದ್ದಾರಲ್ವಾ, ಮಾನ ಮರ್ಯಾದೆ ಇದೆಯಾ ಇವರಿಗೆ? ಸಂವಿಧಾನದ ಬಗ್ಗೆ ಗೌರವ ಇಲ್ಲದವರು ಈ ದೇಶ ಆಳಲು ಲಾಯಕ ಎಂದು ಪ್ರಶ್ನಿಸಿದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಿಂದುತ್ವದ ಫ್ಯಾಕ್ಟರಿ ಆಗೋಗ್ಬಿಟ್ಟದೆ. ಹಿಂದುತ್ವದ ಫ್ಯಾಕ್ಟರಿ. ಕೋಮುವಾದ ಹುಟ್ಟದೇ ಇಲ್ಲಿಂದ. ಕೋಮುವಾದ ಅದೊಂಥರ ಲ್ಯಾಬ್ರೇಟರಿ ಇದ್ದಾಗ ಇದು ಮಂಗಳೂರು. ಕೋಮುವಾದದ ಲ್ಯಾಬ್ರೇಟರಿ. ಇವರು ಬಂಡವಾಳನೇ ಅದು. ಇವ್ರು ಬಂಡವಾಳನೇ. ಮಿಥುನ್ ರೈ ಹೇಳ್ತಾ ಇದ್ರು ನನಗೆ, ಆ ಕಟೀಲ್ ಅಂತೇವ್ ನಾವು ನಳಿನ್ ಕಟೀಲ್ ಅವೊಬ್ಬ ವಿದೂಷಕಂತರ ಇರ್ತಾನಪ್ಪ. ನನಗಂತೂ ಗೊತ್ತಿಲ್ಲ. ಐ ಡೋಂಟ್ ನೋ ಹೆಂಗೆ ಅವ್ರಿಗೆ ಅಧ್ಯಕ್ಷರು ಮಾಡಿದ್ರು ಗೊತ್ತಿಲ್ಲ. ಅವ್ರು ಹೇಳ್ತಾರಂತೆ ಯಕ್ಷಗಾನ ಇದರಲ್ಲಿ ನೀವು ಯಕ್ಷಗಾನದಲ್ಲಿ ಎಲ್ಲ ಬಿಜೆಪಿ ವಿಚಾರಗಳನ್ನೇ ಪ್ರತಿಬಿಂಬಿಸಬೇಕು. ಯಕ್ಷಗಾನದಲ್ಲಿ ಅದು ಒಂದು ಕಲೆ. ಯಕ್ಷಗಾನ ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಹಾ ದೊಡ್ಡ ಕಲೆ ಅದು ಯಕ್ಷಗಾನ, ಆರಾಧಿಸ್ತಕ್ಕಂಥ ಕಲೆ. ಅಂಥ ಕಲೆಯಲ್ಲಿ ಜಾತಿ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಹಿಂದುತ್ವ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯೇನ್ರಿ ಇವರಿಗೆ? ಇದೆಯಾ? ಇವರು ಈ ರಾಜ್ಯ ಆಳ್ಲಿಕ್ಕೆ, ದೇಶ ಆಳ್ಲಿಕ್ಕೆ ಲಾಯಕ? ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರ್ತಕ್ಕಂಥವ್ರು ರಾಜ್ಯ ಆಳ್ಲಿಕ್ಕೆ, ದೇಶ ಆಳ್ಲಿಕ್ಕೆ ಲಾಯಕ?